अम्मा मरिये, अम्मा मरिये, नमो नमो ताये नम्म हरिहर माते। ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದಿಂದ ಈ 1 ಗಂಟೆಯ ಆರಾಧನೆಯನ್ನು ನಿಮಗಾಗಿ ಅರ್ಪಿಸುತ್ತಾ, ರೊಟ್ಟಿಯ ರೂಪದಲ್ಲಿ ಜೀವಿಸುತ್ತಿರುವಂತಹ ಪ್ರಭು ಯೇಸು ಕ್ರಿಸ್ತರಿಗೆ ಈ ಗೀತೆಯನ್ನು ಹಾಡುತ್ತಾ ಸ್ತುತಿ ನಮನವನ್ನು ಸಲ್ಲಿಸೋಣ. ಆರಾಧನಾ ಗೀತೆಯನ್ನು ಹಾಡುತ್ತಾ ಸ್ತುತಿ ನಮನವನ್ನು ಸಲ್ಲಿಸೋಣ. ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಿಗೆ ನಮ್ಮ ಆರಾಧನೆಯನ್ನು, ಸ್ತುತಿ ವಂದನೆಯನ್ನು ಈಗ ಸಮರ್ಪಿಸೋಣ. ಆರಾಧನೆ 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 ಸ್ತುತಿಗೆ ಪಾತ್ರನೇ ಆರಾಧನೆ, ಮಹಿಮೆ ಸಿಂಹಾಸನನೇ ಆರಾಧನೆ. ನಮ್ಮ ಸ್ತುತಿಗೆ ಪಾತ್ರನೇ ಆರಾಧನೆ, ಮಹಿಮೆ ಸಿಂಹಾಸನನೇ ಆರಾಧನೆ. ಆರಾಧನೆ ಆರಾಧನೆ ಸಿಂಹಾಸನ, ಭೂಮಿ ನಿಂಪಾದ ಪೀಠ. ಓ ಆಕಾಶವು ನಿನ್ನ ಸಿಂಹಾಸನ, ಭೂಮಿ ನಿಂಪಾದ ಪೀಠ. ನೀನೇ ರಾಜನು, ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಿಗೆ, ಜೀವಂತ ಸರ್ವೇಶ್ವರನಿಗೆ ಆರಾಧನೆ. ರಾಜನು ನೀನೇ ರಾಜನು, ಪ್ರಭು ಯೇಸುವೆ. ಅಬ್ರಹಮನ ದೇವರಿಗೆ ಆರಾಧನೆ, ನಮ್ಮ ಸರ್ವಸ್ವವನ್ನು ನಿಮಗೆ ಸಮರ್ಪಿಸಿ ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಡಿವೈನ್ ವರ್ಲ್ಡ್ ಟಿವಿ ಚಾನೆಲ್ ಆರಾಧನೆಯನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ಜನರಿಗೂ ಕೂಡ ನಿಮ್ಮ ವರದಾನದ ಮಳೆಯನ್ನು ಸುರಿಸಬೇಕೆಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪ್ರಭು ಯೇಸುವೆ, ಅನೇಕರು ಹಾಸಿಗೆ ಹಿಡಿದವರಿದ್ದಾರೆ, ತೊಂದರೆ ಕಷ್ಟದಲ್ಲಿದ್ದಂಥವರಿದ್ದಾರೆ, ಕಣ್ಣೀರಿನಿಂದ ಪ್ರಾರ್ಥನೆಯನ್ನು ಈ ಆರಾಧನೆಯಲ್ಲಿ ಮಾಡುತ್ತಾ ಇರುವಂತವರಿದ್ದಾರೆ. ಅವರೆಲ್ಲರಿಗೂ ಕೂಡ ನಿನ್ನ ವರದಾನ,
ನಿನ್ನ ಆಶೀರ್ವಾದ, ನಿನ್ನ ಕೃಪೆ ಕೋಟೆಯು ನೀನೆ, ನನ್ನಾಶ್ರಯ ದೊರೆಯುವಂತಾಗಲಿ ಸ್ವಾಮಿ. ನೀನೆ ನನ್ನ ರಕ್ಷಣದುರ್ಗ, ನನ್ನ ಕೋಟೆಯು ನಿನ್ನ ಗುಣಗಾನವನ್ನು ಮಾಡುತ್ತಾ ಪ್ರಭು ಯೇಸುವೆ, ಈ ಆರಾಧನಾ ಗೀತೆಯನ್ನು ನಾವು ಆಲಿಸ್ತಾ ಇರಬೇಕಾದ್ರೆ, ಈ ಆರಾಧನಾ ಗೀತೆಯನ್ನು ಹಾಡ್ತಾ ಇರಬೇಕಾದ್ರೆ ಪ್ರಭು ಯೇಸುವೆ, ಜೀವಿಸುವ ದೇವರೇ, ನೀನೇ ರಾಜನು, ನೀನೇ ರಾಜಾದಿ ರಾಜರಾಗಿರುವ ಪ್ರಭು ಯೇಸುವೆ. ಇಸ್ರಾಯೇಲ ದೇವರಿಗೆ ಆರಾಧನೆ, ಅಬ್ರಹಾಮ, ನಮ್ಮ ಒಲ್ಲೆ ಇಸಾಕ, ಕುರುಬನಿಗೆ ಆರಾಧನೆ, ಯಾಕೋಬರ ದೇವರಾಗಿರುವ ಪ್ರಭು ಯೇಸುವೆ, ದೇವರಿಗೆ ಆರಾಧನೆ, ಇಸ್ರಾಯೇಲರ ದೇವರಾಗಿರುವ ನಿಮಗೆ ನಮ್ಮ ಆರಾಧನೆ, ಸ್ತುತಿ, ನಮನ ಸ್ವಾಮಿ. ಕರಗಳನ್ನ ಮೇಲೆತ್ತಿ ಸ್ತೋತ್ರ ಮಾಡೋಣ. ಆರಾಧನೆ 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 ಆರಾಧನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ. ಹಾಲೆಲೂಯ, 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 ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಪಂಚದಲ್ಲಿ ಜೀವಿಸುವ ನಾವೆಲ್ಲರೂ ಕೂಡ ನಾವು ಯಾರು ಎನ್ನುವ ಪ್ರಶ್ನೆಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರುತ್ತೇವೆ. ಹೂ ಆಮ್ ಐ? ನಾನು ಯಾರು? ಅನೇಕ ಬಾರಿ ನಮ್ಮ ಜೀವನದಲ್ಲಿ ನಮ್ಮ ಬಗ್ಗೆಯೇ ಒಂದು ರೀತಿಯ ತಾತ್ಸಾರ, ಯಾಕಾದರೂ ಈ ಪ್ರಪಂಚದಲ್ಲಿ ನಾನು ಬದುಕಿದ್ದೇನೋ, ಈ ಕಷ್ಟ ನನಗೆ ಯಾಕೆ ಬಂದಿದೆಯೋ, ನೋಡೋದಕ್ಕೆ ನಾನು ಅಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇಲ್ಲ. ಅನೇಕ ಬಾರಿ ಪ್ರತಿಯೊಬ್ಬರಲ್ಲೂ ಕೂಡ ಈ ರೀತಿಯ ಭಾವನೆ ಮೂಡುತ್ತದೆ. ಅನಾರೋಗ್ಯದಲ್ಲಿ ಇರುವಂಥವರು ಆರೋಗ್ಯವನ್ನು ಕೊಡು ಸ್ವಾಮಿ ಅಂತ ಕೇಳ್ಕೊಳ್ತೇವೆ. ಕಷ್ಟದಲ್ಲಿ ಇರುವಂಥವರು ಕಷ್ಟದಿಂದ ಬಿಡುಗಡೆಯನ್ನು ದಯಪಾಲಿಸಿ ಸ್ವಾಮಿ ಅಂತ ಕೇಳಿಕೊಳ್ತೇವೆ. ಇದು ಔಚಿತ್ಯಪೂರ್ಣ ಪ್ರಿಯರೇ. ಅದಕ್ಕೆ ಪ್ರಭು ಯೇಸು ಕ್ರಿಸ್ತರ ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 7ನೇ ವಚನದಲ್ಲಿ, ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ಕದವು ತೆರೆಯಲ್ಪಡುವುದು, ಕೇಳಿಕೊಳ್ಳುವ ಪ್ರತಿಯೊಬ್ಬನು ಪಡೆದುಕೊಳ್ಳುತ್ತಾನೆ. ಪ್ರಭು ಯೇಸುವೆ, ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥ ಪ್ರತಿಯೊಬ್ಬರನ್ನು ನೀನು ಹೆಸರಿಡಿದು ಆಶೀರ್ವದಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಈ ಆರಾಧನೆ ನಮ್ಮಲ್ಲಿ ಒಂದು ನಿಜವಾದ ಚೈತನ್ಯವನ್ನು, ಶಕ್ತಿಯನ್ನು ತಂದುಕೊಡಲಿ ಎಂದು ಪ್ರಾರ್ಥಿಸೋಣ. ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಾಗಿರುವ ಪ್ರಭು ಯೇಸುವೆ, ಈ ದಿನ ನಾವು ಈ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ, ಇವತ್ತು ದೇವಾಲಯಗಳಲ್ಲಿ ಆರಾಧನೆಯನ್ನು ಮಾಡುವುದಕ್ಕೆ ಅವಕಾಶ ಬಹಳ ಕಡಿಮೆ ಇದೆ. 10 ವರ್ಷದ ಕೆಳಗಿನ ಮಕ್ಕಳು, 60 ವರ್ಷ ದಾಟಿರುವ ಹಿರಿಯರು, ವಿವಿಧ ಔಷಧಿಗಳನ್ನು ತೆಗೆದುಕೊಂಡು ಅನಾರೋಗ್ಯದಲ್ಲಿ ಇರುವಂಥವರು ಇವತ್ತು ದೇವಾಲಯಕ್ಕೆ ಬರೋದಕ್ಕಾಗ್ತಾ ಇಲ್ಲ. ಕೋವಿಡ್-19 ಕೊರೋನಾ ವೈರಸ್ಸಿನ ಈ ಪಿಡುಗು ಸೋಂಕು ಇಡೀ ದೇಶವನ್ನು ತುಂಬಿಕೊಂಡು 20 ಲಕ್ಷಕ್ಕೂ ಅಧಿಕ ಜನರು ಇವತ್ತು ನೋವಿಗೆ ಸಿಕ್ಕಿ ಹಾಕಿ ತೊಂದರೆಯನ್ನು ಅನುಭವಿಸಿರಬೇಕಾದರೆ, ಇಷ್ಟೊಂದು ಸಾವು, ಇಷ್ಟೊಂದು ನೋವು, ಇದರ ಮಧ್ಯೆ ನಾನು ಯಾರು ಎನ್ನುವ ಪ್ರಶ್ನೆಗೆ ನಾವು ಉತ್ತರವನ್ನು ಕೈಯಿಂದ ಹಿಡ್ಕೊಳ್ಳಬೇಕಾಗಿದೆ.
ಪವಿತ್ರಾತ್ಮರ ಬಲದ ಅವಶ್ಯಕತೆ ನಮಗಿದೆ. ಅಂದು ಪ್ರೇಷಿತರು ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ, ಮೇರಿ ಮಾತೆಯು ಅವರ ಜೊತೆಗಿದ್ದು ಪ್ರಾರ್ಥಿಸ್ತಾ ಇರಬೇಕಾದ್ರೆ ಕೆನ್ನಾಲಿಗೆಯ ರೂಪದಲ್ಲಿ ಪವಿತ್ರಾತ್ಮರು ಇಳಿದು ಬಂದರು. ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ಕೂಡ ತಮ್ಮ ಅನುಗ್ರಹದ ಹಸ್ತವನ್ನು ಚಾಚಲು ಪವಿತ್ರಾತ್ಮರು ಇಳಿದು ಬಂದರು. ಇವತ್ತು ನಾವು ಕೂಡ ಪ್ರಾರ್ಥಿಸಬೇಕಾಗಿದೆ. ಪವಿತ್ರಾತ್ಮರೇ ಇಳಿದು ಬನ್ನಿರಿ. ಒಡೆದು ಹೋಗಿರುವ ನಮ್ಮ ಬಾಳುಗಳನ್ನು ಒಂದಾಗಿಸಲು ಇಳಿದು ಬನ್ನಿರಿ ಪವಿತ್ರಾತ್ಮರೇ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ. ಐ ವಿಲ್ ನಾಟ್ ಲೀವ್ ಯು ಆರ್ಫನ್. ಯೋವಾನನ ಶುಭ ಸಂದೇಶ 14ನೇ ಅಧ್ಯಾಯ 18ನೇ ವಚನದಲ್ಲಿ ಸ್ವಾಮಿ ನುಡಿಯುವ ಪ್ರಕಾರ ಇವತ್ತು ನಾವು ಒಬ್ಬಂಟಿಗಳಲ್ಲ. ನಮ್ಮ ಜೊತೆಗೆ ಪ್ರಭು ಯೇಸು ಇದ್ದಾರೆ. ಪ್ರಭು ಯೇಸು ಇದ್ದಾರೆ. ಅವರಲ್ಲಿ ನಾವು ನಂಬಿಕೆಯನ್ನು ಇರಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಕುಟುಂಬಗಳಲ್ಲಿರುವ ಕಷ್ಟ, ನೋವು, ತೊಂದರೆಯನ್ನು ನಾವು ಸ್ವಾಮಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಈ 1 ಗಂಟೆಯ ಸಮಯ ಪ್ರಭು ಯೇಸುವಿನ ಪ್ರೇರಣೆಯಿಂದ ನಮಗೆ ಶಕ್ತಿಯನ್ನು ತುಂಬುವಂತಹ ಸಮಯವಾಗಿ ಮಾರ್ಪಡಲಿ ಎಂದು ಪ್ರಾರ್ಥಿಸುತ್ತಾ ಪವಿತ್ರಾತ್ಮರ ಗೀತೆಯನ್ನು ನಾವು ಹಾಡ್ತಾ ಇದ್ದೇವೆ. ಯೋವಾನ 14:18 ಪ್ರಕಾರ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ ಎನ್ನುವ ಪ್ರಭು ಯೇಸುವಿನ ಮಾತಿನಲ್ಲಿ ಭರವಸೆಯನ್ನು ಇಟ್ಟು ನಾವೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಈ ಗೀತೆಯನ್ನು ಹಾಡುವಾಗ ಅಭಿಷೇಕವಾಗಲಿ, ಪವಿತ್ರಾತ್ಮರ ಅಭಿಷೇಕ ನಮ್ಮೆಲ್ಲರ ಮೇಲೆ ಆಗುವಂತಾಗಲಿ. ನಮ್ಮ ಮನೆಗಳಲ್ಲಿ, ನಮ್ಮ ಕುಟುಂಬದಲ್ಲಿ, ಹೊರದೇಶದಲ್ಲಿರುವಂಥ ನಮ್ಮ ಮಕ್ಕಳಲ್ಲಿ, ಪ್ರತಿಯೊಬ್ಬರಲ್ಲೂ, ಯುವಕ ಯುವತಿಯರಲ್ಲಿ ಪವಿತ್ರಾತ್ಮರ ಅಭಿಷೇಕ ದೊರೆಯುವಂತಾಗಲಿ ಎಂದು ಭಕ್ತಿಯಿಂದ ಈಗ ಗೀತೆಯ ಸಾಲುಗಳನ್ನು ಹಾಡುತ್ತಾ ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಚಪ್ಪಾಳೆಯನ್ನು ತಟ್ಟುತ್ತಾ ಆತ್ಮರೇ ಆತ್ಮರೇ, ಪರಿಶುದ್ಧಾತ್ಮರೇ, ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ, ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ. ಆತ್ಮರೇ, ಪರಿಶುದ್ಧಾತ್ಮರೇ, ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ, ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ. ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ. ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ. ಪವಿತ್ರಾತ್ಮರ ಶಕ್ತಿ ನಮ್ಮ ಹೃದಯವನ್ನು ತುಂಬುತ್ತಾ ಇರಬೇಕಾದರೆ ಕೆನ್ನಾಲಿಗೆ ರೂಪದಲ್ಲಿ ಅಂದು ವಿಂಗಡವಾಗಿ ಆತ್ಮರ ಆಗಮನ ಪ್ರತಿಯೊಬ್ಬರ ಮೇಲೆ ಆಯಿತು. ಆ ಪವಿತ್ರಾತ್ಮರ ಶಕ್ತಿ ನಮ್ಮೆಲ್ಲರ ತುಂಬುವಂತೆ ಆಗಲಿ. ಪ್ರಭು ಯೇಸುವಿನ ಬಳಿಯಲ್ಲಿ ಹಬ್ಬದಂದು ಇಳಿದು ಬಂದ ಆತ್ಮರೇ, ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ. ಪಂಚಶಕ್ತಮ ಹಬ್ಬದಂದು ಇಳಿದು ಬಂದ ಆತ್ಮರೇ, ನಮ್ಮಲ್ಲಿ ವಾಸ ಮಾಡಬೇಗ ಬನ್ನಿರಿ. ಆತ್ಮರೇ, ಪರಿಶುದ್ಧಾತ್ಮರೇ, ಒಟ್ಟಾಗಿ ಆತ್ಮರೇ, ಪರಿಶುದ್ಧಾತ್ಮರೇ, ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ. ನಮ್ಮ ಮನದಲ್ಲೂ ಮನೆಯಲ್ಲೂ
ಬೇಗ ಬಂದು ವಾಸ ಮಾಡಿರಿ. ಆತ್ಮರೇ, ಪರಿಶುದ್ಧಾತ್ಮರೇ, ನಮ್ಮಲ್ಲಿ ವಾಸ ಮಾಡ ಬೇಗ ಬನ್ನಿರಿ, ನಮ್ಮಲ್ಲಿ ವಾಸ ಮಾಡ ಬೇಗ ಬನ್ನಿರಿ. ವರದಾನಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ, ಅನುಗ್ರಹಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮರು ನಮ್ಮೆಲ್ಲರ ಮೇಲೆ ಇಳಿದು ಬಂದು ನಮ್ಮನ್ನು ಆಶೀರ್ವದಿಸುತ್ತಾ ಇದ್ದಾರೆ. ಬಲಹೀನರಾದ ಪ್ರೇಷಿತರನ್ ಬಲಪಡಿಸಿದ ಆತ್ಮರೇ, ಬಲಹೀನರಾದ ಪ್ರೇಷಿತರನ್ ಬಲಪಡಿಸಿದ ಆತ್ಮರೇ, ಆತ್ಮರೇ, ಪರಿಶುದ್ಧಾತ್ಮರೇ, ಆತ್ಮರೇ, ಪರಿಶುದ್ಧಾತ್ಮರೇ, ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ. ನಮ್ಮ ಮನದಲ್ಲಿ ಮನೆಯಲ್ಲಿ ಬೇಗ ಬಂದು ವಾಸ ಮಾಡಿರಿ, ಬೇಗ ಬಂದು ವಾಸ ಮಾಡಿರಿ. ಆತ್ಮರೇ, ಪರಿಶುದ್ಧಾತ್ಮರೇ, ಪವಿತ್ರಾತ್ಮರ ವರದಾನಕ್ಕಾಗಿ ವಾಸ ಮಾಡ ಬೇಗ ಬನ್ನಿರಿ, ನಮ್ಮಲ್ಲಿ ವಾಸ ಮಾಡ ಬೇಗ ಬನ್ನಿರಿ. ಪ್ರಾರ್ಥನೆಯನ್ನು ಮಾಡೋಣ. ಆತ್ಮರೇ, ಪರಿಶುದ್ಧಾತ್ಮರೇ, ನಮ್ಮಲ್ಲಿ ವಾಸ ಮಾಡ ಬೇಗ ಬನ್ನಿರಿ, ನಮ್ಮಲ್ಲಿ ವಾಸ ಮಾಡ ಬೇಗ ಬನ್ನಿರಿ. ನಮ್ಮ ಮನದಲ್ಲೂ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮನೆ ಮಾಡಲು ವಾಸ ನೆಲೆಸಲು, ನಮ್ಮ ಮನದಲ್ಲೂ ಮನೆಯಲ್ಲೂ ಬೇಗ ಬಂದು ವಾಸ ಮಾಡಿರಿ. ಎಲ್ಲರೂ ಕರಗಳನ್ನು ಮೇಲೆತ್ತಿ ಸ್ತೋತ್ರ ಮಾಡೋಣ. ಪ್ರಭು ಯೇಸುವಿಗೆ ಸ್ತೋತ್ರ ಮಾಡೋಣ, ಪವಿತ್ರಾತ್ಮರಿಗೆ ಸ್ತೋತ್ರ ಮಾಡೋಣ. ಒಟ್ಟಾಗಿ ಹೇಳೋಣ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಯಾರು ಎಂದು ಅರ್ಥ ಮಾಡಿಕೊಳ್ಳಲು ಬಯಸ್ತಾ ಇದ್ದೇವೆ. ಈ ಆರಾಧನೆಯ ಸಂದರ್ಭದಲ್ಲಿ ದೇವರು ಸರ್ವ ಸೃಷ್ಟಿಯನ್ನು ಮಾಡಿ ಎಲ್ಲವೂ ಚೆನ್ನಾಗಿದೆ ಅಂತ ನೋಡಿ, ಆದಿಕಾಂಡ 1ನೇ ಅಧ್ಯಾಯ 26-27ನೇ ವಚನದಲ್ಲಿ, ಇನ್ನು ಮುಂದೆ ನಾವು ನಮ್ಮ ಹೋಲಿಕೆಯಲ್ಲಿ ಇರುವ ಮನುಷ್ಯರನ್ನು ಸೃಷ್ಟಿ ಮಾಡೋಣ. ನೀವು ಮತ್ತು ನಾನು ಇವತ್ತು ಏನೇ ಆಗಿದ್ರೂ ಕೂಡ ದೇವರ ಪ್ರತಿಬಿಂಬವಾಗಿದ್ದೇವೆ, ದೇವರ ಪ್ರತಿ ರೂಪವಾಗಿದ್ದೇವೆ ಎನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಪ್ರಭು ಯೇಸುವಿನ ಬಳಿಯಲ್ಲಿ ನಾವು ವರದಾನವನ್ನು ಕೇಳಿಕೊಳ್ತಾ ಇರಬೇಕಾದ್ರೆ ಯೇಸು ನಮ್ಮನ್ನು ಕರೆಯುತ್ತಾ ಇದ್ದಾರೆ, ಯೇಸು ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಆ ಸ್ವಾಮಿ ನಮ್ಮನ್ನು ಕರೆಯುತ್ತಾ ಇರಬೇಕಾದರೆ ಅವರ ಕರೆಗೆ ನೀವು ಮತ್ತು ನಾನು ಹೋಗೊಟ್ಟು ಜೀವಿಸಬೇಕು. ಮೇರಿ ಮಾತೆಯನ್ನು ಅವತ್ತು ದೂತನು ಕರೆದಾಗ ದೇವರ ಪರವಾಗಿ, ಇಗೋ ಪ್ರಭುವಿನ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ ಎಂದು ಆ ತಾಯಿ ನುಡಿದರು. ಕಾನಾ ಊರಿನಲ್ಲಿ ಅದ್ಭುತವನ್ನು ಮಾಡಲು ನಿಮಗೆ ಬಲವನ್ನು ನೀಡಿದಂಥವರು ಮಾತೆ ಮರಿಯಮ್ಮನವರು. ಆ ತಾಯಿಯ ದಿವ್ಯ ಸನ್ನಿಧಾನ ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರ. ಈ ಒಂದು ಸ್ಥಳದಿಂದ ಈ ಪವಿತ್ರ ಪರಮ ಪ್ರಸಾದದ ಆರಾಧನೆ ನಿಮಗೆ ಬಿತ್ತರವಾಗ್ತಾ ಇರಬೇಕಾದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಕರೆಯುವಂತಹ ದೇವರು ಎಂದಿಗೂ ಕೂಡ ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ನಡೆಸ್ಕೊಂಡು ಮುಂದೆ ಹೋಗ್ತಾರೆ. ಅನೇಕರು ಹೇಳ್ತಾರೆ, ನನ್ನನ್ನು ಯೇಸು ಸ್ವಾಮಿ ಕರೆದ್ರು ಎಂದು ನಾನು ಭಾವಿಸಿದ್ದೆ, ಆದರೆ ಈ ಕಷ್ಟ ನೋವು ದುಃಖದಿಂದ ನನಗೆ ಬಹಳ ತೊಂದರೆ ಆಗಿದೆ, ನೋವಾಗಿದೆ, ಬಿಡುಗಡೆಯ ಅವಶ್ಯಕತೆ ಇದೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಯೇಸು ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಕಷ್ಟಪಡುವವರೇ, ಹೊರ ಹೊತ್ತಿರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಅವರು ಅಲ್ಲೂ ಹೋಗಿ ಇಲ್ಲೋಗಿ ಅಂತ ಹೇಳ್ತಾ ಇಲ್ಲ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಇವತ್ತು ನಾವೆಲ್ಲರೂ ಕೂಡ ದೇವಾಲಯದಲ್ಲಿ ಇರುವಂಥವರು
ಧರ್ಮಸಭೆಯಲ್ಲಿ ಜೀವಿಸ್ತಾ ಇರುವಂಥವರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹೆದರಿಕೆ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಪ್ರಭು ಯೇಸುವಿನ ಕರೆಯನ್ನು ನಮ್ಮ ಹೃದಯದಲ್ಲಿ ನಾವು ಅನುಭವಿಸೋಣ. ಆ ಸ್ವಾಮಿಯ ಆಶೀರ್ವಾದವನ್ನು ನಾವು ಇನ್ನೂ ಹೇರಳವಾಗಿ ಪಡೆದುಕೊಳ್ಳಲು ಈ ಗೀತೆಯನ್ನು ಹಾಡ್ತಾ ಇರಬೇಕಾದರೆ, ಯೇಸು ಕರೆದರು ಎಂದೆಂದಿಗೂ ನಮ್ಮನ್ನು ಕರೆಯುವಂತಹ ದೇವರು ನೀವಾಗಿದ್ದೀರಾ ಸ್ವಾಮಿ. ಅದಕ್ಕಾಗಿ ನಿಮಗೆ ವಂದನೆಯನ್ನು ಸಮರ್ಪಿಸಿ ಈಗ ಈ ಗೀತೆಯನ್ನು ಹಾಡ್ತೇವೆ. ಪವಿತ್ರಾತ್ಮರ ಗೀತೆಯನ್ನು ಹಾಡಿದ ನಂತರ ಈಗ ನಾವೆಲ್ಲರೂ ಭಕ್ತಿಯಿಂದ ಈ ಸಾಲುಗಳನ್ನು ಹಾಡ್ತಾ ಇರಬೇಕಾದ್ರೆ ಅದರ ಅನುಭವವನ್ನು ನಾವು ಪಡೆದುಕೊಳ್ಳೋಣ. ಈಗ ಯೇಸು ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಕಷ್ಟದ ಕಾಲದಲ್ಲಿ ಯೇಸು ನಮ್ಮನ್ನು ಕರೆಯುತ್ತಾ ಇದ್ದಾನೆ. ನೋವಿನ ವೇಳೆಯಲ್ಲಿ ಪ್ರಭು ಯೇಸು ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಯೇಸು ಕರೆಯುತ್ತಿಹರು, ನಿನ್ನನ್ನೇ ಕರೆಯುತ್ತಿಹರು. ನಿನ್ನ ಭಾರವನ್ನೆಲ್ಲ ತಾನ್ ಹೊತ್ತು ರಕ್ಷಿಸಲು ಯೇಸು ಕರೆಯುತ್ತಿಹರು. ಎಲ್ಲರೂ ಒಟ್ಟಾಗಿ ಪ್ರಿಯರೇ, ಯೇಸು ಕರೆಯುತ್ತಿಹರು, ನಿನ್ನನ್ನೇ ಕರೆಯುತ್ತಿಹರು. ನಿನ್ನ ಭಾರವನ್ನೆಲ್ಲ ತಾನ್ ಹೊತ್ತು ರಕ್ಷಿಸಲು ಯೇಸು ಕರೆಯುತ್ತಿಹರು. ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಾಗಿ ನಮ್ಮನ್ನು ನಿಮ್ಮ ಪೂಜ್ಯ ಭೋಜನವನ್ನು ಸ್ವೀಕರಿಸಲು ಕರೆಯುತ್ತಿರುವ ಪ್ರಭು ಯೇಸುವೇ, ನಿಮಗೆ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮನನೊಂದು ಹೋದ ವೇಳೆ ಪ್ರಭು ಯೇಸುವಿನ ಕರೆ ಮನಶಾಂತಿ ನಿಮಗೂ ನಮಗೂ ದೊರೆತಿದೆ. ಮತ್ತಾಯ 11:28 ಸ್ವಾಮಿ ಕರೆದಿದ್ದಾರೆ ನಮ್ಮನ್ನು. ಮುಂದೆ ಕೂಡ ಇನ್ನು ಹೆಚ್ಚಾಗಿ ಅವರ ಜೊತೆಗೆ ಜೀವಿಸಲು ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಸಂಕಟಗಳು ಬಂದಾಗ ನಿನ್ನ ಸಂಗಡ ಅವರಿದ್ದು ಸಂತಸವ ನೀಡಿ, ಸಂಕಷ್ಟದಲ್ಲಿ ನಾವು ಸಿಲುಕಿ ಹಾಕಿಕೊಂಡಾಗ ನಮ್ಮನ್ನ ಕೈ ಎತ್ತಿ ನಡೆಸುವ ಪ್ರಭು ಯೇಸು ನಮ್ಮನ್ನು ಕರೆಯುತ್ತಾ ಇದ್ದಾರೆ. ನಿನ್ನ ಸಂಗಡ ಅವರಿದ್ದು ಸಂತಸವ ನೀಡಿ ಹರಸುವರು. ಯೇಸು ಕರೆಯುತ್ತಿಹರು, ನಿನ್ನನ್ನೇ ಕರೆಯುತ್ತಿಹರು. ನಿನ್ನ ಭಾರವನ್ನೆಲ್ಲ ತಾನ್ ಹೊತ್ತು ರಕ್ಷಿಸಲು ಯೇಸು ಕರೆಯುತ್ತಿಹರು. ಎಷ್ಟೊಂದು ಸುಂದರ ಈ ಪವಿತ್ರ ಪರಮ ಪ್ರಸಾದದ ಆರಾಧನೆ ಪ್ರಿಯರು. ಅನೇಕರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ, ಸ್ವಾಮಿಯ ಬಳಿಯಲ್ಲಿ ವರದಾನವನ್ನು ಕೇಳ್ತಾ ಇದ್ದೀರಾ. ಹರಿಹರದ ಆರೋಗ್ಯ ಮಾತೆಯ ಬಿಂದಾದ ಸಹಾಯದಿಂದ ಸ್ವಾಮಿ ನಿಮ್ಮೆಲ್ಲರ ಪ್ರಾರ್ಥನೆಯನ್ನ ಈಡೇರಿಸುವಂತೆ ಆಗಲಿ ಅಂತೇಳಿ ನಾನು ಭಕ್ತಿಯನ್ನು ಬೇಡಿಕೊಳ್ತೇನೆ. ಸಕಲ ರೋಗವನ್ನು ಗುಣಪಡಿಸುವ ವೈದ್ಯರು ಯೇಸು, ವೈದ್ಯರ ವೈದ್ಯರಾಗಿರುವ ಪ್ರಭು ಯೇಸುವೇ, ಬೆತ್ಸಾಯದ ಕೊಳದ ಬಳಿಯಲ್ಲಿ 38 ವರ್ಷದಿಂದ ಗುಣಪಡಿಸುವ ವೈದ್ಯ ಯಾರು ನನ್ನನ್ನು ನೀರಲ್ಲಿ ಕರ್ಕೊಂಡು ಹಾಕ್ತಾ ಇಲ್ವಾ ಅಂತ ಕೇಳಿಕೊಳ್ತಾ ಇರಬೇಕಾದ್ರೆ ಜಯ ಕೊಡಲು ಗುಣಪಡಿಸಿದ ವೈದ್ಯರಾದ ಪ್ರಭು ಯೇಸುವೇ, ನಿಮಗೆ ವಂದನೆ. ನಿನ್ನನ್ನು ಕರೆಯುತ್ತಿಹರು, ಸೋಲಲ್ಲ ಜಯ ಕೊಡಲು ಬಾಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾಮಿಯ ಬಳಿ ವರದಾನವನ್ನು ನಾವು ಪಡ್ಕೊಂಡಿದ್ದೇವೆ. ಅದಕ್ಕಾಗಿ ಸ್ವಾಮಿ ಸ್ತೋತ್ರವನ್ನು ಸಲ್ಲಿಸೋಣ.
ಯೇಸು ಕರೆಯುತ್ತಿಹರು. ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೇವೆ. ನಿನ್ನನ್ನೇ ದೇವರ ಕರೆಯುತ್ತಿಹರು. ಶಕ್ತಿ ನಮ್ಮ ಜೊತೆಗಿರುವುದರಿಂದ ಸ್ವಾಮಿಗೆ ವಂದನೆಯನ್ನು ನಿನ್ನ ಸಮರ್ಪಿಸೋಣ. ಭಾರವನ್ನೆಲ್ಲ ತಾನ್ ಹೊತ್ತು ರಕ್ಷಿಸಲು ಯೇಸು ಕರೆಯುತ್ತಿಹರು. ದೇವರ ಮಕ್ಕಳಾಗುವ ಭಾಗ್ಯವನ್ನ ಸ್ವಾಮಿ ಯೇಸು ನಮಗೆ ಕರುಣಿಸಿದ್ದಾರೆ. ಅದಕ್ಕಾಗಿ ವಂದನೆಯನ್ನು ಸಮರ್ಪಿಸೋಣ. ಯೇಸುವಿನ ಕರೆಗೆ ಹೋಗೊಟ್ಟು ಜೀವಿಸುವ ಮಕ್ಕಳಾಗುವಂತೆ ಅವರೇ ನಮಗೆ ಶಕ್ತಿಯನ್ನು ನೀಡಲಿ ಎಂದು ಕೇಳಿಕೊಳ್ಳೋಣ. ಆತ್ಮರ ಬಲದಿಂದ ನಾವು ಪ್ರೇರಿತರಾಗಿದ್ದೇವೆ. ಅದಕ್ಕಾಗಿ ಸ್ವಾಮಿಗೆ ವಂದನೆಯನ್ನು ಸಮರ್ಪಿಸೋಣ. ಭಯದಲ್ಲಿ ನೀ ನಡುಗಿರಲು ಧೈರ್ಯವ ನೀಡುವರೆ. ನಮ್ಮಲ್ಲಿ ಧೈರ್ಯವನ್ನು ತುಂಬುವ ಪ್ರಭು ಯೇಸುವೇ, ನಿಮಗೆ ನಮ್ಮ ಆರಾಧನೆ, ನೀ ನಡುಗಿರಲು ನಿಮಗೆ ನಮ್ಮ ಸ್ತುತಿ ವಂದನೆ. ಧೈರ್ಯವ ನೀಡುವರೇಸು. ಏಕಾಂಗಿಯಾಗಿ ನೀನೊಂದ ವೇಳೆ ಎಂದೆಂದು ಜೊತೆಗಿದ್ದು ಪ್ರೀತಿಸುವರು. ಎಂದೆಂದು ಜೊತೆಗಿದ್ದು ಪ್ರೀತಿಸುವ ಪ್ರಭು ಯೇಸುವೇ, ನಿಮಗೆ ನಾವು ಎಷ್ಟು ವಂದನೆಯನ್ನು ಸಮರ್ಪಿಸಿದರೂ ಕೂಡ ಸಾಕಾಗ್ತಾ ಇಲ್ಲ. ಜೊತೆಗಿದ್ದು ಪ್ರೀತಿಸುವರು. ಯೇಸು ಎಲ್ಲರೂ ಒಟ್ಟಾಗಿ ಸೇರಿ ಸಾಲುಗಳನ್ನು ಹಾಡೋಣ. ನಿನ್ನನ್ನೇ ಕರೆಯುತ್ತಿಹರು. ನಿನ್ನ ಭಾರವನ್ನೆಲ್ಲ ತಾನ್ ಹೊತ್ತು ರಕ್ಷಿಸಲು ಯೇಸು ಕರೆಯುತ್ತಿಹರು. ಪ್ರಭು ಯೇಸುವೇ, ನಿನ್ನ ಕರೆ ಎಷ್ಟೊಂದು ಅಮೋಘವಾದುದು. ಇದನ್ನು ನಾವು ಅರ್ಥ ಮಾಡಿಕೊಂಡು ಈ ಸಾಲುಗಳನ್ನು ಹಾಡ್ತಾ ಇರಬೇಕಾದ್ರೆ ಯೇಸುವಿನ ಕರೆಗೆ ಹೋಗೊಟ್ಟು ಜೀವಿಸುವ ಮಕ್ಕಳಾಗಿ, ಜೀವಂತ ಸರ್ವೇಶ್ವರನಾಗಿ ಇರುವ ಅವರ ಬಳಿಯಲ್ಲಿ ನಾವೆಲ್ಲರೂ ವರದಾನಕ್ಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಾಪವ ನೀಗುವರು, ಪಾಪವ ಕ್ಷಮಿಸುವರು. ಶಾಪವ ನೀಗುವರು, ದುಶ್ಚಟವ ದುರ್ಗುಣವ ನಿನ್ನ. ಸ್ವಾಮಿಗೆ ಸ್ತೋತ್ರವನ್ನ ಸಲ್ಲಿಸಿ ಸಾಲುಗಳನ್ನು ನಾವು ಹಾಡ್ತಾ ಇರಬೇಕಾದ್ರೆ ಕರುಣಿಸುವರು. ಎಷ್ಟೊಂದು ಸುಮಧುರ ಸುಂದರ 99 ಕುರಿಗಳನ್ನ ಬಿಟ್ಟು ಒಂದು ಕುರಿಯನ್ನು ಹುಡುಕಿಕೊಂಡಂತ ಪ್ರಭು ಯೇಸು ಇವತ್ತು ತಪ್ಪಿ ಹೋದ ಕುರಿಯಂತಿರುವ ನನ್ನನ್ನ ಹುಡುಕೊಂಡು ಬಂದಿದ್ದಾರೆ. ಯೇಸು ಕರೆಯುತ್ತಿಹರು, ನಿನ್ನನ್ನೇ ಕರೆಯುತ್ತಿಹರು. ಯೇಸು ಕರೆಯುತ್ತಿರೋರು ನಿನ್ನನ್ನೇ ಕರೆಯುತ್ತಿದ್ದಾರೆ. ಪ್ರತಿಯೊಬ್ಬರನ್ನ ಸ್ವಾಮಿ ಹೆಸರಿಡಿದು ಇವತ್ತು ಕರೀತಾ ಇದ್ದಾರೆ. ಅದಕ್ಕಾಗಿ ವಂದನೆಯನ್ನು ಸಮರ್ಪಿಸೋಣ. ಯೇಸು ಕರೆಯುತ್ತಿಹರು. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೇವೆ. ಯೋವಾನ ಶುಭ ಸಂದೇಶದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಹೀಗೆ ಬರೀತಾನೆ. ತನ್ನ ಶುಭ ಸಂದೇಶದ ಮೊದಲನೇ ಅಧ್ಯಾಯದಲ್ಲಿ ಈ ಸಾಲುಗಳನ್ನು ಯೋವಾನ ಬರೀತಾನೆ. 1ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ ಈ ವಾಕ್ಯಗಳು ನಮ್ಮ ಕಣ್ಣಿಗೆ ಸಿಗ್ತವೆ. ಎಲ್ಲರಿಗೂ ಕೂಡ ಪ್ರಭು ಯೇಸುವನ್ನು ವಿಶ್ವಾಸಿಸುವ, ಅವರಲ್ಲಿ ನಂಬಿಕೆಯನ್ನು ಇರಿಸುವಂತಹ ಸೌಭಾಗ್ಯ ದೊರೆಯಲಿಲ್ಲ. ಅದಕ್ಕಾಗಿ ಯೋವಾನ ಬರೀತಾರೆ.
ಕೆಲವರಿಗೆ ದೇವರ ಮಕ್ಕಳಾಗುವ ಭಾಗ್ಯವನ್ನು ಅವರು ಕರುಣಿಸಿದ್ದಾರೆ. ನಾವು ದೇವರ ಮಕ್ಕಳು ಅಂತ ಹೇಳಿದಾಗ ತಂದೆ ತಾಯಿಗಳು ಹಾಗೂ ಮಕ್ಕಳು ಕುಟುಂಬ ವರ್ಗ. ಆದರೆ ದೇವರ ಕುಟುಂಬಕ್ಕೆ ನೀವು ಮತ್ತು ನಾನು ಸೇರಿದವರಾಗಿದ್ದೇವೆ ಪ್ರಿಯರೇ. ಅದಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ, ಕೆಲವರಾದರೂ ಅವರನ್ನು ಬರಮಾಡಿಕೊಂಡವರು, ಅಂಥವರಿಗೆ, ಅಂದರೆ ಅವರಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರ ಮಕ್ಕಳಾಗುವ ಭಾಗ್ಯವನ್ನು ಅವರು ಕರುಣಿಸಿದರು. ಅಂಥವರ ಜನನವು ಶಾರೀರಿಕ ಇಚ್ಛೆಯಿಂದ ಅಲ್ಲ, ಮಾನವ ಸಹಜ ಬಯಕೆಯಿಂದಲೂ ಅಲ್ಲ, ದೇವರಿಂದಲೇ ಆದುದು. ನೀವು ಮತ್ತು ನಾನು ದೇವರ ಮಕ್ಕಳಾಗಿದ್ದೇವೆ. ನಮ್ಮಲ್ಲಿ ಏನೇ ತೊಂದರೆ ಇರಬಹುದು, ಕಷ್ಟ ಇರಬಹುದು, ನೋವಿರಬಹುದು, ಅವರ ಪಾದಕ್ಕೆ ನಮ್ಮನ್ನು ಸಮರ್ಪಿಸಿಕೊಂಡಾಗ ಅವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸುತ್ತಾರೆ. ಎಲ್ಲರೂ ಒಟ್ಟಾಗಿ ಸೇರಿ ಹೇಳೋಣ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೇ ನಮನ, ಯೇಸುವೇ ನಮನ, ಯೇಸುವೇ ನಮನ. ಹಲ್ಲೆಲೂಯ, 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 ಹಲ್ಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪವಿತ್ರ ಪರಮಪ್ರಸಾದದ ಆರಾಧನೆ ನಮಗೆ ಒಂದು ದಿವ್ಯ ಶಕ್ತಿಯನ್ನು ನೀಡಬೇಕಾಗಿದೆ, ಆರೋಗ್ಯವನ್ನು ಕರುಣಿಸಬೇಕಾಗಿದೆ. ಆತ್ಮರ ಬಳಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ, ಪ್ರಾರ್ಥನೆಯ ವರದಾನವನ್ನು ಕೇಳಿಕೊಂಡಿದ್ದೇವೆ. ಈಗ ನಾವು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇರಬೇಕಾದರೆ ಪ್ರಭು ಯೇಸುವಿನ ಆಶೀರ್ವಾದ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸ್ತದೆ. ಯೇಸುವೇ, ನಿಮ್ಮ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ವರದಾನವನ್ನು ಪಡೆದುಕೊಳ್ಳಲು ಈ ಆರಾಧನೆಯನ್ನು ನಾವು ನಡೆಸ್ತಾ ಇದ್ದೇವೆ, ಇದನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸ್ವಾಮಿಯ ಬಳಿಯಲ್ಲಿ ನಾವೆಲ್ಲ ಕೇಳಿಕೊಳ್ಳೋಣ. ನಮ್ಮ ಹತ್ತಿರವಿರುವಂಥ ಪ್ರಭು ಯೇಸುವೇ, ನಿಮಗೆ ನಮ್ಮ ಆರಾಧನೆ. ನಮ್ಮ ಹತ್ತಿರವಿದ್ದು ನಮ್ಮನ್ನು ಮುನ್ನಡೆಸುವ ಪ್ರಭು ಯೇಸುವೇ, ನಿಮಗೆ ನಮ್ಮ ಸ್ತುತಿ ನಮನ. ಈ ಸಾಲುಗಳನ್ನು ಭಕ್ತಿಯಿಂದ ಹಾಡುತ್ತಾ ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸೋಣ, ಮೌನವಾಗಿ ಪ್ರಾರ್ಥಿಸೋಣ. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಪ್ರಭು ಯೇಸುವಿನ ಬಳಿಯಲ್ಲಿ ನಾವೆಲ್ಲರೂ ಕೂಡ ಈ ಸಾಲುಗಳನ್ನು ಹಾಡ್ತಾ ಇರಬೇಕಾದ್ರೆ, ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಯೇಸುವನ ಬಿಟ್ಟು ಬಾಳಲು ಸಾಧ್ಯವೇ? ಕರಗಳನ್ನ ಮೇಲೆತ್ತಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಕಷ್ಟ, ದುಃಖ, ನೋವು, ಸಮಸ್ಯೆಗಳಿಗೆ ಉತ್ತರ ನೀಡುವ ಯೇಸುವಿನ ಬಳಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ನನ್ನ ಹತ್ತಿರವಿರುವ ಪ್ರಭು ಯೇಸುವೇ, ಕತ್ತಲೆಯ ಸಮಯದಿ ಬೆಳಕಾಗಿರು,
ಮರಣದ ಸಮಯದಿ ಜೀವವಾಗಿರು, ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು, ನನ್ನ ಹತ್ತಿರವಿ. ಎಲ್ಲರೂ ಒಟ್ಟಾಗಿ ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು, ನನ್ನ ಹತ್ತಿರವಿರು. ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಬಿಟ್ಟು ಬಾಳಲು ಸಾಧ್ಯವಿಲ್ಲ ಸ್ವಾಮಿ. ನಿಮ್ಮ ಶಕ್ತಿಯಿಂದಲೇ ನಮ್ಮ ಜೀವನ. ದೇವರ ಮಕ್ಕಳು ಎನ್ನುವಂತಹ ಶೀರ್ಷಿಕೆಯನ್ನು ನಾವು ಇವತ್ತು ಪಡೆದುಕೊಳ್ಳೋದಕ್ಕೆ ಕಾರಣಕರ್ತರು ನೀವು. ತಮ್ಮ ಏಕೈಕ ಪುತ್ರನನ್ನ ಈ ಧರೆಗೆ ದಾರಿ ಎರೆದ ದೇವರ ಪ್ರೀತಿಯ ಫಲವೇ ನಾವೆಲ್ಲ ಆಗಿದ್ದೇವೆ ಸ್ವಾಮಿ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು, ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು, ನನ್ನ ಹತ್ತಿರವಿರು. ಎಲ್ಲರೂ ಒಟ್ಟಾಗಿ ಸೇರಿ ಹಾಡೋಣ. ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು, ನನ್ನ ಹತ್ತಿರವಿರು. ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಕಣ್ಣೀರಿನ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ನಮ್ಮ ತಾಯಿಯಾಗಿ ತಂದೆಯಾಗಿ ನಮ್ಮನ್ನು ಮುನ್ನಡೆಸುವ ಸರ್ವೇಶ್ವರನೇ, ಈ ಪರಮಪ್ರಸಾದದ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಈ ನಿನ್ನ ಮಕ್ಕಳನ್ನ ಕಟಾಕ್ಷಿಸಿ ಆಶೀರ್ವದಿಸಿ ಅನುಗ್ರಹಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು, ನಿನ್ನ ವಾಕ್ಯವನ್ನು ಓದುವ ಸಮಯದಲ್ಲಿ ಗುರುವಾಗಿ ನಮ್ಮನ್ನು ಮುನ್ನಡೆಸುವ ಪ್ರಭು ಯೇಸುವೇ, ಸಮಯದಿ ದೇವರಾಗಿರು, ನನ್ನ ಹತ್ತಿರವಿರು. ಎಲ್ಲರೂ ಒಟ್ಟಾಗಿ ಸೇರಿ ಅನುಭವದಿಂದ ಈ ಸಾಲುಗಳನ್ನು ಹಾಡೋಣ. ನಿನ್ನನ್ನು ಬಿಟ್ಟು ನಮ್ಮಲ್ಲಿ ನಿರಾಶೆ, ನಮ್ಮಲ್ಲಿ ಅನಾರೋಗ್ಯ, ನಮ್ಮಲ್ಲಿ ತೊಂದರೆ ಮೂಡಿದಾಗ ನಮ್ಮ ಹತ್ತಿರವಿರುವ ಪ್ರಭು ಯೇಸುವೇ, ನಿನ್ನ ಬಳಿಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದೇವೆ. ಕರಗಳನ್ನ ಮೇಲೆತ್ತಿ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಈ ಸಾಲುಗಳನ್ನ ಎಲ್ಲರೂ ಒಟ್ಟಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ವಾಮಿ ಕೃಪೆ ಯೇಸುವೆ, ನಿನ್ನ ಬಳಿಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತುತಿಯ ಮುಂದೆ ಜೀವಿಸುವ ಸರ್ವೇಶ್ವರನಿಗೆ ಸ್ತುತಿ ನಾಮ ಸಲ್ಲುವಂತಾಗಲಿ. ಆಮೆನ್. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಪರಮಪ್ರಸಾದದ ಆರಾಧನೆ ನಮಗೆ ಶಕ್ತಿಯನ್ನು ತುಂಬುವಂಥದ್ದು. ನಾವೆಲ್ಲರೂ ಕೂಡ ದೇವರಿಗೆ ಸೇರಿದವರು, ದೇವರ ಮಕ್ಕಳು ಎನ್ನುವ ಭಾವನೆಯನ್ನು ಮೂಡಿಸುವಂಥದ್ದಾಗಿದೆ. ಇದನ್ನ ನಿಮ್ಮಲ್ಲಿ ಅನೇಕರು ಅನಾರೋಗ್ಯದಲ್ಲಿದ್ದೀರಾ, ಕಷ್ಟದಲ್ಲಿದ್ದೀರಾ, ತೊಂದರೆಯಲ್ಲಿದ್ದೀರಾ.
ಪ್ರಭು ಯೇಸುವಿನ ಬಳಿಯಲ್ಲಿ ಸಾಂತ್ವನವನ್ನು ಕೇಳಿಕೊಂಡು ಬಂದಿದ್ದೀರಾ. ಯೇಸುವೇ, ದಾವೀದ ಕುವರನೇ, ನನ್ನನ್ನು ಅನುಗ್ರಹಿಸು. ಆ ಹುಟ್ಟು ಕುರುಡನು ಅಂದು ಶಿಷ್ಯರು ಹೇಳಿದ್ರು ಕೂಡ, ಬಾಯಿ ಮುಚ್ಚು, ನೀನು ಕಿರಿಚಬೇಡ ಎಂದು ಹೇಳಿದಾಗ ಆತ ಇನ್ನೂ ಗಟ್ಟಿಯಾದ ಸ್ವರದಲ್ಲಿ, ಯೇಸುವೇ, ದಾವೀದ ಕುವರನೇ, ನನ್ನ ಮೇಲೆ ಕರುಣೆ ತೋರು. ಅವನ ಕೂಗು ಸ್ವಾಮಿಯ ಕಿವಿಯನ್ನು ತಾಕ್ತು. ಅನೇಕ ಸಾರಿ ನಮಗೆ ಅನಿಸ್ಬೋದು, ನಾನು ಇಷ್ಟೊಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ, ಯಾಕೆ ತೊಂದರೆ? ನಾನು ಕೂಡ ನಿನ್ನ ಮಗು ಅಲ್ಲವೇ ಸ್ವಾಮಿ? ನಿನ್ನ ಮಗ ನಾನಲ್ವೇ? ನಿನ್ನ ಮಗಳು ನಾನಲ್ವೇ? ಯಾಕೇನ ಇಂಥ ಒಂದು ತಿರಸ್ಕಾರದ ಭಾವನೆ ಅಂತ ನಮಗೆ ಅನ್ನಿಸ್ಬೋದು. ಸಂತ ಪೌಲರು ಗಲಾತ್ಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ನಮ್ಮನ್ನು ತಮ್ಮ ಮಕ್ಕಳಾಗಿ ಆರಿಸಿಕೊಂಡಿದ್ದಾರೆ, ಆದ್ದರಿಂದಲೇ ದೇವರ ಸಾಮ್ರಾಜ್ಯಕ್ಕೆ ನಾವು ವಾರಸುದಾರರು ಅಂತ ಹೇಳ್ತಾನೆ ಸಂತ ಪೌಲ. ಈ ಲೋಕದಲ್ಲಿ ಒಂದು ಚಿಕ್ಕ ಸೈಟ್ ತಗೊಂಡು ಒಂದು ಮನೆ ಕಟ್ಟು, ಇದಕ್ಕೆ ನಾನು ವಾರಸ್ದಾರ ಅಂತ ಹೇಳ್ಬೋದು. ಆದರೆ ಸ್ವರ್ಗ ಲೋಕದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುವುದು ನಿಮಗೂ ಹಾಗೂ ನನಗೂ ಅವಶ್ಯವಾದುದು ಪ್ರಿಯರೇ. ಅದಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಸಂತ ಪೌಲರು ಗಲಾತ್ಯರಿಗೆ ಬರೀತಾ ಹೇಳ್ತಾರೆ, ದೇವರನ್ನು ಅಪ್ಪ ತಂದೆಯೇ, ಅಪ್ಪ ತಂದೆಯೇ ಎಂದು ಕರೆಯುವ ಭಾಗ್ಯವನ್ನು ಕಳಿಸಿದ್ದೇವೆ. ಇನ್ನು ಮುಂದೆ ನಾವು ಯಾರೂ ಕೂಡ ಮನೆಯಾಳುಗಳಲ್ಲ, ಮಕ್ಕಳಾಗಿದ್ದೇವೆ. ಮಕ್ಕಳೆಂದ ಮೇಲೆ ಅವರ ಸಾಮ್ರಾಜ್ಯಕ್ಕೆ ವಾರಸುದಾರರಾಗಿದ್ದೇವೆ. Do we have that thought that we are all the real children of God? ನಾವೆಲ್ಲ ದೇವರ ಮಕ್ಕಳು ಎನ್ನುವಂಥ ಭಾವನೆ ನಮ್ಮಲ್ಲಿ ಮೂಡಿದೆಯೇ? ಹಾಗಾದರೆ ನೀವು ಮತ್ತು ನಾನು ಸ್ವಾಮಿಗೆ ಸ್ತೋತ್ರ ಮಾಡಬೇಕು, ವಂದನೆಯನ್ನು ಹೇಳಬೇಕು. ಎಲ್ಲರೂ ಒಟ್ಟಾಗಿ ಇನ್ನೊಮ್ಮೆ ಹೇಳೋಣ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ಪ್ರಭು ಯೇಸುವೆ, ನಿಮ್ಮನ್ನು ಬಿಟ್ಟು ನಾವು ಏನನ್ನೂ ಕೂಡ ಮಾಡಲು ಸಾಧ್ಯವಿಲ್ಲ. ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗುವುದು? ಪ್ರಭು ಯೇಸುವೆ, ಈ ಆರಾಧನೆಯಲ್ಲಿ ಭಾಗವಹಿಸಿ ಈ 1 ಗಂಟೆಯ ಸಮಯವನ್ನು ನೀವು ನಮಗೆ ನೀಡಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಭು ಯೇಸು, ಎಲ್ಲರೂ ಅವರನ್ನು ಬಿಟ್ಟು ಹೊರಟು ಹೋಗ್ತಾ ಇರಬೇಕಾದ್ರೆ ಇವರ ಬೋಧನೆ ಕಠೋರವಾದುದು, ಕಠಿಣವಾದುದು. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ 68ನೇ ವಚನದಲ್ಲಿ ನೀವು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋಗ್ತೀರಾ, ನೀವು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋಗ್ತೀರಾ. ಇವತ್ತು ನಮ್ಮ ಬಳಿಯಲ್ಲೂ ಕೂಡ ಸ್ವಾಮಿ ಇದೇ ಪ್ರಶ್ನೆಯನ್ನು ಕೇಳ್ತಾರೆ, ಸ್ವಾಮಿ ನಾವು ಹೋಗುವುದಾದರೂ ಯಾರ ಬಳಿಗೆ? ನಾವು ಹೋಗುವುದಾದರೂ ಯಾರ ಬಳಿಗೆ? ನಿತ್ಯ ಜೀವವನ್ನು ನೀಯುವ ನುಡಿ ಇರುವುದು ನಿಮ್ಮ ಬಳಿಯಲ್ಲಿ. ಈ ಗೀತೆಯನ್ನು ನಾವು ಹಾಡಬೇಕಾದ್ರೆ ಮನಸ್ಪೂರ್ವಕವಾಗಿ ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸಿ ಈ ಸಾಲುಗಳನ್ನು ಹಾಡೋಣ. ಪ್ರಿಯರೇ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ? ನಿನ್ನ ಬಿಟ್ಟು ನಾ ಏನನ್ನು ಮಾಡೋದಕ್ಕಾಗ ಸ್ವಾಮಿ? ನಿಮ್ಮಲ್ಲಿರುವುದು ನಿತ್ಯ ಜೀವವನ್ನು ನೀಯುವಂತಹ ವಾರ್ತೆ. ಕರಗಳನ್ನು ತಟ್ಟುತ್ತಾ ಸ್ವಾಮಿಗೆ ಸ್ತೋತ್ರವನ್ನು ಮಾಡೋಣ, ಗೀತೆಯನ್ನು ಹಾಡುತ್ತಾ. ಪ್ರಭು ಯೇಸುವೇ, ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗುವುದು ಸ್ವಾಮಿ?
ನಮ್ಮ ಸರ್ವಸ್ವವು ನೀವೇ ಆಗಿದ್ದೀರಾ ಪ್ರಭುವೇ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ, ನೀನೇ ನನ್ನ ರಕ್ಷಣೆಯು ಪುರಾಣಿಯೂ ಆಗಿದೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ, ನೀನೇ ನನ್ನ ರಕ್ಷಣೆಯು ಪುರಾಣಿಯೂ ಆಗಿದೆ. ಒಟ್ಟಾಗಿ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಸಾಲುಗಳನ್ನು ನಾವು ಭಕ್ತಿಯಿಂದ ಹಾಡ್ತಾ ಇದ್ದೇವೆ. ನನ್ನ ಜೀವಿತವು ನೀವು ಉಜ್ಜೀವಗೊಳಿಸಿ, ನನ್ನ ದಾರಿಯನ್ನು ನೀವು ಸ್ಥಿರಪಡಿಸಿ. ನನ್ನ ಜೀವಿತವು ನೀವು ಉಜ್ಜೀವಗೊಳಿಸಿ, ನನ್ನ ದಾರಿಯನ್ನು ನೀವು ಸ್ಥಿರಪಡಿಸಿ. ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಯೇಸುವೇ, ಸಾಲಗಳಲ್ಲಿ ನಾನು ಹೆದರುವಾಗ ತಂದೆಯಾಗಿ ಬಂದು ನನ್ನ ಬಿಡಿಸಿರುವೆ. ಸಾಲಗಳಲ್ಲಿ ನಾನು ಹೆದರುವಾಗ ತಂದೆಯಾಗಿ ಬಂದು ನನ್ನ ಬಿಡಿಸಿರುವೆ. ರೋಗದ ಮಂಚದಲ್ಲಿ ಮಲಗಿರುವಾಗ ಕೊರೋನಾ ಪೀಡಿತರು ವೈದ್ಯನಾಗಿ ಈ ಸಾಲುಗಳನ್ನು ಸ್ವಾಮಿಗೆ ಸಮರ್ಪಿಸಿ ಅನಾರೋಗ್ಯದಲ್ಲಿರುವಂತವರು, ರೋಗದ ಮಂಚದಲ್ಲಿ ಮಲಗಿರುವಾಗ ವೈದ್ಯನಾಗಿ ಬಂದು ಹೊಸ ಶಕ್ತಿ ನೀಡಿದೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಹಲ್ಲೆಲೂಯ ಹಾಡಿ ನಾನು ಆರಾಧಿಸುವೆ, ಕೈತಾಳ ತಟ್ಟಿ ನಾನು ಕೊಂಡಾಡುವೆನು. ಹಲ್ಲೆಲೂಯ ಹಾಡಿ ನಾನು ಆರಾಧಿಸುವೆ, ಕೈತಾಳ ತಟ್ಟಿ ನಾನು ಕೊಂಡಾಡುವೆನು. ದೈವ ಪಿತಾನೆ ನಾನು ಆರಾಧಿಸುವೆ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವೆ. ದೈವ ಪಿತಾನೆ ನಾನು ಆರಾಧಿಸುವೆ,
ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ, ನೀನೇ ನನ್ನ ರಕ್ಷಣೆಯು ಪುರಾಣಿಯೂ ಆಗಿದೆ. ನೀನೇ ನನ್ನ ದುರ್ಗವು ಆಶ್ರಯವಾಗಿದೆ, ನೀನೇ ನನ್ನ ರಕ್ಷಣೆಯು ಪುರಾಣಿಯೂ ಆಗಿದೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಪ್ರಭು ಯೇಸುವೆ, ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಈ 1 ಗಂಟೆಯ ಆರಾಧನೆಯನ್ನು ನಮಗೆ ನೀವು ಕೊಡುಗೆಯಾಗಿ ಕೊಟ್ಟಿದ್ದೀರಿ ಸ್ವಾಮಿ, ಅದಕ್ಕಾಗಿ ನಿಮಗೆ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಡಿವೈನ್ ವರ್ಡ್ ಟಿವಿ ಚಾನೆಲ್ನ ಮೂಲಕ ಇವತ್ತಿನ ಆರಾಧನೆಯನ್ನು ವೀಕ್ಷಿಸ್ತಾ ಇರುವಂಥವರು, ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಆರಾಧನೆಯಲ್ಲಿ ಪಾಲ್ಗೊಳ್ತಾ ಇರುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು. ಹಾಸಿಗೆಯನ್ನು ಹಿಡಿದಿರುವಂಥವರು, ತೊಂದರೆಯಲ್ಲಿ ಇರುವಂಥವರು, ಕಷ್ಟದಲ್ಲಿ ದುಃಖದಲ್ಲಿ ನರಳಾಡುತ್ತಿರುವಂಥವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಫ್ರಾನ್ಸಿಸ್ ಸೆರಾವೋ ಇವರಿಗಾಗಿ ವಿಶೇಷವಾಗಿ ಈ ಆರಾಧನೆಯಲ್ಲಿ ನಾವು ಭಕ್ತಿಯಿಂದ ಬೇಡಿಕೊಳ್ತಾ ಇದ್ದೇವೆ. ಕೋವಿಡ್-19 ಈ ಕಾಯಿಲೆ ವಿಶ್ವದ ಎಲ್ಲ ಕಡೆ ಪಸರಿಸಿ ಜನರಿಗೆ ನೋವು ತೊಂದರೆಯನ್ನು ಉಂಟು ಮಾಡಿರಬೇಕಾದರೆ, ಕಷ್ಟ ದುಃಖ ಮರಣವನ್ನು ನೀಡಿರಬೇಕಾದರೆ, ನಿನ್ನ ಬಳಿಯಲ್ಲಿ ಪ್ರಾರ್ಥಿಸುವವರಿಗೆ ಬಲವನ್ನು ಶಕ್ತಿಯನ್ನು ನೀಡುವಂಥ ಸರ್ವೇಶ್ವರನೇ, ನಾವು ಕೂಡ ಈ ದಿನ ಈ ಒಂದು ಆರಾಧನೆಯಲ್ಲಿ ಭಾಗವಹಿಸಲು ನಿನ್ನ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಒಂದು ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅಲೆಲೂಯ, 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 ಅಲೆಲೂಯ. ಜೀವಿಸೋರ ಮಧ್ಯೆ ಇರುವಂಥ ಜೀವಂತ ಸರ್ವೇಶ್ವರನೇ, ಮೋಶೆಯು ಕರಗಳನ್ನು ಮೇಲೆತ್ತಿ ಪ್ರಾರ್ಥನೆಯನ್ನು ಮಾಡಿದಾಗ ಅವರಿಗೆ ಜಯವನ್ನು ಕರುಣಿಸಿದಂತಹ ನೀವು ನಮಗೂ ಕೂಡ ಜಯವನ್ನು ಕರುಣಿಸಬೇಕೆಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಭು ಯೇಸುವೆ, ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರೇ, ಈ 1 ಗಂಟೆಯ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಮುಂದಿನ ಜೀವನದಲ್ಲೂ ಕೂಡ ನಿನ್ನ ಮೇಲೆ ನಂಬಿಕೆಯನ್ನು ಇರಿಸಿಕೊಂಡು ಬದುಕಿ ಬಾಳುವ ಶಕ್ತಿಯನ್ನು ನಮಗೆ ನೀಡಬೇಕೆಂದು ನಾವು ನಿಮ್ಮಲ್ಲಿ ವಿನಯದಿಂದಲೂ ಭಕ್ತಿಯಿಂದಲೂ ಪ್ರಾರ್ಥಿಸುತ್ತೇವೆ. ಆಮೆನ್, ಅಲೆಲೂಯ, ಆಮೆನ್, ಅಲೆಲೂಯ, ಆಮೆನ್, ಅಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ 1 ಗಂಟೆಯ ಸಮಯವನ್ನು ನಾವು ಸ್ವಾಮಿಯ ಜೊತೆಗೆ ಕಳೆದಿದ್ದೇವೆ. ಇದಕ್ಕಾಗಿ ಸ್ವಾಮಿಗೆ ವಂದನೆಯನ್ನು ಸಮರ್ಪಿಸೋಣ. ಈಗ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಿಂತ ಮುಂಚೆ ಲೆತ್ತಿನ ಭಾಷೆಯಲ್ಲಿರುವಂಥ ಈ ಹಾಡನ್ನು ನಾವು ಹಾಡೋಣ. ಸ್ವಾಮಿಯಿಂದ ಆಶೀರ್ವಾದವನ್ನು ಹೇರಳವಾಗಿ ಪಡೆದುಕೊಳ್ಳೋಣ. Tantum ergo sacramento veneremo cenui et anticum documentum novo cedat ritui prestet fide supplementum sensum defectum genitori genitoria laus illuminatio salus honor virtus conque sit et benedictio procedenti apud trope compassit laudatio. Amen.
ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ಯೇಸುವಿನ ಆಶೀರ್ವಾದ, ನಿರಂತರವಾಗಿ ನಮ್ಮನ್ನು ಕಾಪಾಡುವ ಆಶೀರ್ವಾದ, ಪ್ರಭು ಯೇಸುವಿನ ಆಶೀರ್ವಾದ, ಆರೋಗ್ಯವನ್ನು ನಮಗೆ ಕರುಣಿಸಿರುವ ಆಶೀರ್ವಾದ, ಪ್ರಭು ಯೇಸುವಿನ ಆಶೀರ್ವಾದ ನಿತ್ಯ ನಿರಂತರವಾಗಿ ನಮ್ಮನ್ನು ಮುನ್ನಡೆಸುವ ಆಶೀರ್ವಾದ. ನಮ್ಮ ಮನೆಗಳಲ್ಲಿಯೇ ಇದ್ದು ನಾವು ಈ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಇರಬೇಕಾದರೆ ನಮ್ಮ ಕುಟುಂಬದವರಿಗಾಗಿ, ನಮ್ಮ ಮನೆಯ ಮಕ್ಕಳಿಗಾಗಿ, ಎಲ್ಲರಿಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ವಿಶೇಷವಾಗಿ ಅನಾರೋಗ್ಯದಲ್ಲಿ ಇರುವಂಥವರಿಗಾಗಿ ನಾವು ಭಕ್ತಿಯಿಂದ ಈಗ ಬೇಡಿಕೊಳ್ಳೋಣ. ಸೌಖ್ಯದಾತೆ ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ.
ಹರಿಹರ